ನಿಟ್ಟೆ ಸಮೂಹ ಸಂಸ್ಥೆಗಳ ಅಂಗಸಂಸ್ಥೆಯಾದ ಡಾಕ್ಟರ್ ಎನ್ಎಸ್ಎಎಂ ಪಿಯು ಕಾಲೇಜಿನಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಓರಿಯೆಂಟೇಷನ್ ಕಾರ್ಯಕ್ರಮ ನಡೆಯಿತು. ಡಾಕ್ಟರ್ ಎನ್ಎಸ್ಎಎಂ ಪಿಯು ಕಾಲೇಜಿನ ಕ್ಯಾಂಪಸ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ಮಂಗಳೂರಿನ ಶ್ರೀ ರಾಮಕೃಷ್ಣ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಎಂ ಬಾಲಕೃಷ್ಣ ಶೆಟ್ಟಿ ಅವರು ಉದ್ಘಾಟಿಸಿದರು. ಈ ಸಂದರ್ಭ ವಿದ್ಯಾರ್ಥಿಗಳಿಗೆ ಹಿತವಚನಗಳನ್ನಾಡಿದ ಅವರು ಮಕ್ಕಳ ಪೋಷಕರು ಓದಿನ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ತೊಡಗಿಸಿಕೊಳ್ಳುವ ಹಾಗೆ ಪೋಷಕರು ಪ್ರೇರೇಪಿಸಬೇಕು. ಪಿಯುಸಿಯ 2 ವರ್ಷಗಳಲ್ಲಿ ವಿದ್ಯಾರ್ಥಿಗಳು ಕಷ್ಟಪಟ್ಟು ಅಧ್ಯಯನ ಮಾಡಿದರೆ ಮುಂದಿನ ಇಡೀ ಜೀವನ ಸುಖಮಯವಾಗಿರುತ್ತದೆ ಎಂದು ಹೇಳಿದರು. ಓದುವುದರ ಜೊತೆಗೆ ಪಠ್ಯೇತರ ಚಟುವಟಿಕೆಯಲ್ಲೂ ಮಕ್ಕಳನ್ನು ಭಾಗವಹಿಸಿದರೆ ಮಕ್ಕಳು ಮರ ಬೆಳೆದಾಗ ಬೆಳೀತಾರೆ, ಗಳ ಬೆಳೆದಾಗೆ ತೆಮೆ ಬೆಳೆದಾಗೆ ಬೆಳೆಯೋದಿಲ್ಲ. ಯಾವತ್ತು ವರ್ಟಿಕಲ್ ಡೆವಲಪ್ಮೆಂಟ್ಸ್ ಇದೆಯಲ್ಲ ಅದು ಒಳ್ಳೆ ಡೆವಲಪ್ಮೆಂಟ್ಸ್ ಅಲ್ಲ. 1-2 ವರ್ಷ ಮಕ್ಕಳನ್ನ ಅಧ್ಯಯನ ಮಾಡಲಿಕ್ಕೆ ನೀವು ಪ್ರಾರಂಭ ಮಾಡಿ. ಈಗ ಸೆಕೆಂಡ್ ಪಿಯುಸಿ ಮತ್ತೆ ಫಸ್ಟ್ ಪಿಯುಸಿ ಮತ್ತೆ ಸೆಕೆಂಡ್ ಪಿಯುಸಿ, ಮುಂದಿನ 75 ವರ್ಷಗಳ ಕಾಲ ನೀವು ಆರಾಮಾಗಿ ಜೀವನ ಕಳಿಬಹುದು. ಈ 2 ವರ್ಷಗಳ ಕಾಲ ನೀವು ನಿದ್ರೆ ಮಾಡೋದು ಆಲಸ್ಯ ಮಾಡಿದ್ರಿ ಅಂದ್ರೆ ಪ್ರಾಂಶುಪಾಲರು ಹೇಳಿದ ಹಾಗೆ ಮುಂದಿನ 75 ವರ್ಷಗಳ ಕಾಲ ನಿಮಗೆ ಮಿಸರೇಬಲ್ ಲೈಫ್ ಆಗುತ್ತೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಡಾಕ್ಟರ್ ಎನ್ಎಸ್ಎಎಂ ಪಿಯು ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ನವೀನ್ ಶೆಟ್ಟಿ ಅವರು ಮಾತನಾಡಿ, ಮಕ್ಕಳನ್ನ ಉತ್ತಮ ವಿದ್ಯಾವಂತರನ್ನಾಗಿ ಮಾಡಿದಾಗ ಮಾತ್ರ ಶ್ರೀಮಂತಿಕೆಗೊಂದು ಅರ್ಥ ಬರುತ್ತದೆ. ಮಕ್ಕಳಿಗೆ ಉತ್ತಮ ಶಿಕ್ಷಣವೊಂದನ್ನು ನೀಡಿದ್ರೆ ಮುಂದಕ್ಕೆ ಅವರಿಗೆ ಯಾವುದೇ ಉಡುಗೊರೆಗಳನ್ನ ಕೊಡಬೇಕಾದ ಅಗತ್ಯ ಇಲ್ಲ ಅಂತ ಅಭಿಪ್ರಾಯಪಟ್ಟರು. ಯಾವುದೇ ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಗೆ ಮೂಲತಃ ಏನು ಇರಬೇಕಂತ ಹೇಳಿದ್ರೆ ಒಂದು ಸ್ಪಷ್ಟವಾದ ಗುರಿ ಇರಬೇಕಾಗ್ತದೆ, ಒಂದು ಸ್ಪಷ್ಟವಾದ ಉದ್ದೇಶ ಇರಬೇಕಾಗುತ್ತೆ. ನಾನು ಜೀವನದಲ್ಲಿ ಹೀಗಾಗಬೇಕೆನ್ನುವಂತಹ ಉದ್ದೇಶ ಇರಬೇಕಾಗುತ್ತೆ. ಆಲ್ ದ ಪೇರೆಂಟ್ಸ್ ಅಲಾಂಗ್ ವಿತ್ ದ ಸ್ಟೂಡೆಂಟ್ಸ್. So this is the first day we have to say few things to the parents as well as students, because you should know each other. What is the college and what is college and what is its system. You should know about all the lecturers. In fact, we have to introduce our teachers as well as the staff members to all the parents as well as students. Students should know about each and everything about the college. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎನ್ಎಸ್ಎಎಂ ಪಿಯು ಕಾಲೇಜಿನ ಉಪ ಪ್ರಾಂಶುಪಾಲೆ ಅನ್ನಪೂರ್ಣ ನಾಯಕ್, ಸಿಬ್ಬಂದಿಗಳಾದ ಸಂಗೀತಾ ಶೆಟ್ಟಿ, ಪುಷ್ಪಾಂಜಲಿ, ಗೀತಾ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲಿಯಾನ್, ವಿ4 ನ್ಯೂಸ್ 24/7 ಮಂಗಳೂರು.